ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದಂತಹ ಯುವತಿಯ ಅತ್ಯಾಚಾರ ದೌರ್ಜನ್ಯದಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಶವವನ್ನು ಕೂಡ ಮನೆಯವರಿಗೆ ನೀಡದೆ ರಾತ್ರೋರಾತ್ರಿ ಸುಟ್ಟು ಹಾಕಿರುವುದು ಅಮಾನವೀಯ ಕೃತ್ಯ. ಇದರಿಂದ ಇಡೀ ಸಮಾಜವೇ ತಲೆತಗ್ಗಿಸುವಂತಾಗಿದೆ ಅಂತ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಎಂ ದೇವದಾಸ್ ಹೇಳಿದ್ದಾರೆ. ಕಿನಿಗೋಳಿ ಮಾರುಕಟ್ಟೆ ಮುಂಭಾಗ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆದಂತಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಮನುಷ್ಯನ ಇಲ್ಲಡೇನೆ ಹೋದು ಆ ಪೊಣ್ಣನ್ನು ಅಪ್ಪಮ್ಮನ ಬಿಟ್ಟು ಒತ್ತಡ ಮಾಡ್ತಾರೆ. ಚಿಕ್ಕಲು ಸರಿಯಾದ ಸ್ಟೇಟ್ಮೆಂಟ್ ಕೊಡ್ತೀವಿ, ಚಿಕ್ಕಲು ಉಲ್ಟ ಸ್ಟೇಟ್ಮೆಂಟ್ ಕೊಡಲೇ ಬಂದು ಟೋಟಲಿ ದಾನತರ ಮಣ್ಣಾಗ ಈ ಪ್ರಕರಣ ಮುಚ್ಚಿನಂಚಿನ ಒಂದು ತಂತ್ರ ನಡೆದು ಐದು ಬೊಕ್ಕ ಯೋಗಿ ಆದಿತ್ಯನಾಥ್ ನೆತ್ತ ಬಗ್ಗೆ ಪಾತ್ರನ ಮುಖ್ಯಮಂತ್ರಿ ಆ ಪಾತ್ರ ಯೋಗ್ಯತೆಲ್ಲ ಐತಿ. ಈ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಪಾತ್ರ ಈ ವೇಳೆ ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮುನೀರ್ ಕಾಟಿಪಳ್ಳ ಮಾತನಾಡಿ, ನಿರ್ಭಯಾ ಹತ್ಯೆಗೆ ಕಾಳಜಿ ವಹಿಸಿದ್ದ ಕೇಂದ್ರ ಸರ್ಕಾರ ಉತ್ತರ ಪ್ರದೇಶದ ದಲಿತ ಯುವತಿಯ ಹತ್ಯೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇರುವುದು ಖಂಡನೀಯ ಅಂತ ಹೇಳಿ ಇಡೀ ದೇಶ ಐಕ್ಯ ಸ್ಪಂದನ ಮಾಡ್ತೀವಿ. ನಮ್ಮಲ್ಲ ಮಾತೇರಲ್ಲ ಐತ ವಿಚಾರಗಳು ಹೋರಾಟ ಮಾಡ್ತಾ ದೇಶದ ರಾಜಕಾರಣದ ದಿಕ್ಕುದಶನೆ ಅವು ಬದಲಾವಣೆ ಮಾಡ್ಕೊಂತಿನ ಸ್ಥಿತಿಗಳೇನೆ ಆ ಪ್ರಕರಣ ಆಗಲಿ ಐತೆ ಆಳುನ ಪಕ್ಷದ ಪ್ರಧಾನಿಗಳು ಅಪಗ ಕಾಂಗ್ರೆಸ್ ಸರ್ಕಾರ ಇತ್ತಲ್ಲಿ ಐತ ಪ್ರಧಾನಿ ಐತ ಅಪಗ ದಲಿತ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಪೂರಲ್ಲ ಆ ಪೊಣ್ಣನ ಬಗ್ಗೆ ಆ ಕುಟುಂಬದ ಬಗ್ಗೆ ಬಹಳ ಕಾಳಜಿ ವಹಿಸಿದ್ದಕ್ಕೆ. ಮಾಜಿ ನಗರ ಪಾಲಿಕೆ ಸದಸ್ಯೆ ಪ್ರತಿಭಾ ಕುಳಾಯಿ ಮಾತನಾಡಿ, ಜಿಲ್ಲೆಯಲ್ಲಿ ಗೋವುಗಳಿಗೆ ಇದ್ದಂತಹ ಕಾಳಜಿ ಮಹಿಳೆಯರಿಗೆ ಇಲ್ಲದಂತಾಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಈ ಪ್ರಕರಣದಿಂದ ಹೆಣ್ಣು ಮಕ್ಕಳಿಗೆ ನಡೆದಾಡಲು ಹೆದರಿಕೆಯಾಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅತ್ಯಾಚಾರ ನಡೆಸಿ ಸುಟ್ಟು ಹಾಕುವ ಕ್ರೂರಿಗಳನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದರು. ನಮ್ಮ ಈ ಜಿಲ್ಲೆಯಲ್ಲಿ ಒಂದು ಗೋವಿಗೆ ಇದ್ದ ಮರ್ಯಾದೆ ನಮ್ಮ ಈ ಜಿಲ್ಲೆಯ ಹೆಣ್ಣು ಮಕ್ಕಳಿಗಿಲ್ಲ. ನಾನು ನೋಡಿದ್ದೇನೆ ಎಷ್ಟೋ ಸಲ ನಮ್ಮ ಜಿಲ್ಲೆಯ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳಾಯಿತು, ಆದ್ರೆ ಯಾವ ಸಂಘಟನೆಯವರು ಬರಲಿಲ್ಲ. ಒಂದು ಸಲ ಕಾಶ್ಮೀರದ ಒಂದು ಸಣ್ಣ ಪುಟ್ಟ ಹುಡುಗಿಗೆ ಅತ್ಯಾಚಾರ ಆದಾಗ ನಾನು ಧ್ವನಿ ಎತ್ತಿಸಿದೆ. ಆಗ ನನಗೆ ಹೇಳಿದ್ದನ್ನು ಬೇಡದ್ದು ಎಲ್ಲ ಹೇಳಿದೆ. ಯಾಕೆಂದ್ರೆ ಆ ಹುಡುಗಿ ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ರು. ಇವತ್ತೇ ಎಲ್ಲಿ ಸತ್ತಿದ್ದೀರಿ ನೀವೆಲ್ಲ, ಸಂಘಟನೆಯವರಾಗಿರ್ಬಹುದು ಅಥವಾ ಈ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಬಾಯಿಗೆ ಬಂದು ಬರೆಯುವವರಿಗೆ ನನ್ನ ಪ್ರಶ್ನೆ, ಎಲ್ಲಿ ಸತ್ತಿದ್ದೀರಿ? ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ರಘು ಕೆ ಎಕ್ಕಾರು, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಕೃಷ್ಣಾನಂದ ಅಡಿ, ಮಹಿಳಾ ಸಂಚಾಲಕಿ ಸರೋಜಿನಿ, ತಾಲೂಕು ಸಂಚಾಲಕ ರುಕ್ಮಯ ಕಟೀಲ್, ಮಾನವ ಹಕ್ಕು ಆಯೋಗದ ಜಿಲ್ಲಾಧ್ಯಕ್ಷ ಡಾಕ್ಟರ್ ಸುಭಾಷ್ ಕಾಪಿಕಾಡ್ ಮತ್ತಿತರರು ಉಪಸ್ಥಿತರಿದ್ದರು.